ಉಡುಪಿಯ ಕುಂಜಾರುಗಿರಿ ಸಮೀಪದ ಪಾಜಕದಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಿ ಮಾಡುತ್ತಾ ಇದ್ದಾಗ ಬ್ರಾಹ್ಮಣರ ತೋಟ ನಿವಾಸಿ ಶಕುಂತಳ ಜಿ ಭಟ್ ಅವರ ಕುತ್ತಿಗೆಯಲ್ಲಿದ್ದಂತಹ ಚಿನ್ನದ ಸರ ಸುಲಿಗೆ ನಡೆಸಿ ಪರಾರಿಯಾಗಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಕಾಪು ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಬೀಚ್ ರೋಡ್ ನಿವಾಸಿ 33 ವರ್ಷದ ಮಹಮ್ಮದ್ ರಫೀಕ್ ಮತ್ತು ಸುರತ್ಕಲ್ ಚೊಕ್ಕಬೆಟ್ಟು ನಿವಾಸಿ 31 ವರ್ಷದ ತೌಸಿಫ್ ಸಾದಿಕ್ ಬಂಧಿತ ಆರೋಪಿಗಳಾಗಿದ್ದು, ಕೃತ್ಯಕ್ಕೆ ಬಳಸಿದ ಬೈಕ್, 3 ಮೊಬೈಲ್, 2500 ರೂಪಾಯಿ ನಗದು, ಬಟನ್ ಇದ್ದ 2 ಚೂರಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳು ಅಂತರ್ಜಿಲ್ಲಾ ಸರಗಳರಾಗಿದ್ದಾರೆ. ಬಂಧಿತರ ಪೈಕಿ ಮಹಮ್ಮದ್ ರಫೀಕ್ನ ವಿರುದ್ಧ ಬೆಂಗಳೂರು, ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 32 ಠಾಣೆಗಳಲ್ಲಿ ಸರಗಳತನ ಪ್ರಕರಣ ದಾಖಲಾಗಿದ್ದು, ಬೆಂಗಳೂರಿನಲ್ಲಿ ಒಮ್ಮೆ 6 ವರ್ಷ ಹಾಗೂ ಮತ್ತೊಮ್ಮೆ 2 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದ. ಮಾರ್ಚ್ ತಿಂಗಳಲ್ಲಿ ಜಾಮೀನು ಪಡೆದು ಹೊರಬಂದಿದ್ದು ಮತ್ತೆ ಅದೇ ಮಾದರಿಯ ಕಳ್ಳತನ ನಡೆಸಿ ಪೊಲೀಸರ ಸೆರೆಯಾಗಿದ್ದಾನೆ. ಮತ್ತೋರ್ವ ಆರೋಪಿ ತೌಸಿಫ್ ಸಾದಿಕ್ ವಿರುದ್ಧ ಬೆಂಗಳೂರು, ಮಂಗಳೂರು ಮತ್ತು ಮುಲ್ಕಿ ಠಾಣೆಗಳಲ್ಲಿ 4 ಸರಗಳತನ ಪ್ರಕರಣಗಳು ದಾಖಲಾಗಿವೆ. ಆರೋಪಿಗಳು ನೀಡಿರುವ ಮಾಹಿತಿಯಂತೆ ಜೂನ್ 12ರಂದು ಕಾಪುವಿನಲ್ಲಿ ಕಳವಾಗೈದ 2 ಚಿನ್ನದ ಸರ, ಬ್ರಹ್ಮಾವರದಲ್ಲಿ ಕಳವಾಗಿರುವಂತಹ ಚಿನ್ನದ ಸರ, ಮೇ 7ರಂದು ಬೆಂಗಳೂರಿನ ಮಹಾಲಕ್ಷ್ಮೀಪುರಂನಲ್ಲಿ ಕಳವಾಗಿರುವ ಚಿನ್ನದ ಸರ, ಮೇ 27ರಂದು ಮಲ್ಲೇಶ್ವರಂನಲ್ಲಿ ಕಳವಾಗಿರುವಂತಹ 2 ಎಳೆಯ ಚಿನ್ನದ ಸರವನ್ನು ಸ್ವಾಧೀನಪಡಿಸಿಕೊಳ್ಳಲಾಗುವುದು ಎಂದು ಉಡುಪಿ ಜಿಲ್ಲಾ ಎಸ್ಪಿ ವರಿಷ್ಠಾಧಿಕಾರಿ ಅಕ್ಷಯ್ ಹಾಕಿ ಮಚ್ಚೇಂದ್ರ ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಎಸ್ಪಿಯವರು ಆರೋಪಿಗಳ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಪೊಲೀಸರನ್ನ ನಗದು ಮತ್ತು ಪ್ರಶಂಸಾ ಪತ್ರ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೋಡಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅವರಿಬ್ಬರ ಹೆಸರು ಮೊಹಮ್ಮದ್ ರಫೀಕ್ ಏಜ್ 33 ಮತ್ತೆ ತೌಸಿಫ್ ಸಾದಿಕ್ ಏಜ್ 31. ಇವರಿಬ್ರು ಒಂಥರ ಹ್ಯಾಬಿಚುವಲ್ ಆಫೆಂಡರ್ಸ್. ಹ್ಯಾಬಿಚುವಲ್ ಆಫೆಂಡರ್ಸ್ ಅಂತಂದ್ರೆ ರೆಗ್ಯುಲರ್ಲಿ ಇಂಥದೇ ಚಟುವಟಿಕೆಗಳಲ್ಲಿ, ಇಂಥದ್ದೇ ಕೃತ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು. ಇದರಿಂದನೇ ದುಡಿಮೆ ಮಾಡಿಕೊಂಡು ಇದರಿಂದನೇ ಜೀವನ ನಡೆಸ್ತಕ್ಕಂಥದ್ದು ಇವರ ವೃತ್ತಿ ಇರುತ್ತದೆ. ಮೊಹಮ್ಮದ್ ರಫೀಕ್ ಇವನು ಬಂಟ್ವಾಳದವನು. ಬಂಟ್ವಾಳ ಅವನು ಊರ ಹೆಸರು ಹೇಳಿದ್ರು ಕೂಡ ಮ್ಯಾಕ್ಸಿಮಮ್ ಬ್ಯಾಂಗ್ಳೂರಿನಲ್ಲಿ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಟೆಂಪರರಿ ಜಾಬ್ ಹುಡ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಮೊಹಮ್ಮದ್ ರಫೀಕ್ ಮೇಲೆ ಇಡೀ ರಾಜ್ಯದಲ್ಲಿ, ಅದರಲ್ಲಿ ಪ್ರಮುಖವಾಗಿ ಬ್ಯಾಂಗ್ಳೂರು ಸಿಟಿ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಈ 4 ಪೊಲೀಸ್ ಘಟಕಗಳಲ್ಲಿ ಒಟ್ಟು 32 ಪ್ರಕರಣಗಳಿವೆ. ಒಂದು 2-3 ಚಿಕ್ಕ ಪುಟ್ಟ ಹೊಡೆದಾಟದ ಕೇಸಸ್ ಬಿಟ್ಟರೆ ಬೇರೆ ಎಲ್ಲ ಕೇಸಸ್ಸು ಚೈನ್ ಸ್ನ್ಯಾಚಿಂಗ್, ಸರ ಕಳ್ಳತನದ ಕೇಸಸ್ ಇದೆ. ಇವನು ಇತ್ತೀಚೆಗೆ ಮಾರ್ಚ್ನಲ್ಲಿ ಜೈಲಿಂದ ಬಿಡುಗಡೆ ಆಗಿ ಹೊರಗಡೆ ಬಂದಿದ್ದವನು ಮತ್ತೆ 4 ಅಫೆನ್ಸಸ್ ಮಾಡಿದ್ದಾನೆ. 2 ಬ್ಯಾಂಗ್ಳೂರ್ನಲ್ಲಿ, 2 ಉಡುಪಿನಲ್ಲಿ. ಇವನ್ ಜೊತೆಗೆ ತೌಸಿಫ್ ಸಾದಿಕ್ ಅನ್ನೋನು, ಅವನ ಮೇಲೆ ಒಟ್ಟು 4 ಕೇಸಸ್ ಇಲ್ಲಿ ತನಕ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಆ 4 ಬಿಟ್ಟು ನಮ್ದು 2 ಸೇರಿಸ್ಕೊಂಡ್ರೆ 6 ಕೇಸಸ್ ಆಗ್ತವೆ. ಇವನು ತೌಸಿಫ್ ಸಾದಿಕ್ ಇವನು ಸುರತ್ಕಲ್ ವ್ಯಾಪ್ತಿನಲ್ಲಿ ಇವನು ವಾಸ ಮಾಡ್ತಕ್ಕಂಥದ್ದು. ಇವನು ವಯಸ್ಸು 31. ಈ ಮೇಲೆ ಆರೋಪಿ ಮೊಹಮ್ಮದ್ ರಫೀಕ್ ಏನಿದ್ದಾನೆ, ಅವನು ಇತ್ತೀಚೆಗೆ 2 ವರ್ಷ ಶಿಕ್ಷೆ ಮುಗಿಸಿ ಜೈಲಿಂದ ಹೊರಗಡೆ ಬಂದಿದ್ದಾನೆ. ಅದಕ್ಕಿಂತ ಹಿಂದೆ ಕೂಡ ಸುಮಾರು 6 ವರ್ಷ ಜೈಲಿನಲ್ಲಿ ಇದ್ದಿದ್ದವನು.